ನವೆಂಬರ್ 24ರಂದು ನರಗುರು ಗ್ರಾಮದ ಸರಕಾರಿ ಶಾಲೆಯಲ್ಲಿ ಬೆಳಕು ತಂಡದವರಿಂದ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೇರ್ಪೇಟೆ ತಾಲೂಕಿನ ನರಗುರು ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಗ್ರಾಮದ ಯುವಕ ಬೆಂಗಳೂರಿನ ಬೆಳಕು ತಂಡದ ಕಲಾವಿದರಿಂದ ಶಾಲೆಗೆ ಬಣ್ಣ ಬಳಿದು ಅಲಂಕಾರ ಚಿತ್ರಗಳು, ನಕ್ಷೆ, ಜ್ಞಾನಕ್ಕೆ ಸಂಬಂಧಪಟ್ಟ ಚಿತ್ರಪಟಗಳು, ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರಗಳನ್ನು ಬಿಡಿಸಿದರು. ಜೊತೆಗೆ ಶಾಲೆಯ ಸುತ್ತಮುತ್ತಲಿನಲ್ಲಿ ಸ್ವಚ್ಛತೆ ಮಾಡಿ ಸ್ವತಃ ಖರ್ಚಿನಿಂದ ಮಕ್ಕಳಿಗೆ ನೋಟ್ಬುಕ್, ಪುಸ್ತಕ, ಬ್ಯಾಗ್ಗಳನ್ನು ಮತ್ತು ಶಾಲಾ ಉಪಯುಕ್ತ ವಸ್ತುಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ಬೆಳಕು ತಂಡಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೀತಾರಾಮ್, ಶಾಲಾ ಮುಖ್ಯ ಶಿಕ್ಷಕರಾದ ಕೃಷ್ಣೇಗೌಡ, ರೈತ ಮುಖಂಡ ಕುಮಾರ್, ವಿನಯ್, ಮುರುಗೇಶ್, ತಾಲೂಕು ಕುಂಚ ಕಲಾವಿದ ಸಂಘದ ವತಿಯಿಂದ ಅಭಿನಂದಿಸಲಾಯಿತು. ವರದಿ ಲೋಕೇಶ್ ವಿ, ಕೃಷ್ಣರಾಜಪೇಟೆ, ಮಂಡ್ಯ. ಬೆಳಕು ಅಂತಕ್ಕಂಥ ಒಂದು ಸಂಸ್ಥೆ ಹುಟ್ಟಿದ್ದು 2019ರಲ್ಲಿ ಒಂದು 9 ಜನರ ತಂಡವಾಗಿ ಹುಟ್ಟುಕೊಳ್ಳುತ್ತೆ. ತದನಂತರ ಅದು ಬೃಹದಾಕಾರವಾಗಿ ಬೆಳೆದು ನಮಗೆ ಈ ಒಂದು 2 ತಿಂಗಳ ಹಿಂದೆ ಈ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿರ್ತಕ್ಕಂಥ ಸತೀಶ್ ಈ ಶಾಲೆಗೆ ಏನಾದರೂ ಒಂದು ನಾನು ಮಾಡಬೇಕು ಸರ್ ಅಂತಕ್ಕಂಥ ಒಂದು ಗಮನವನ್ನು ನನಗೆ ತಂದಿದ್ದು. ತದನಂತರ ಅವರು ಒಂದು 7 ಜನ ತಂಡ ನಮ್ಮ ಶಾಲೆಗೆ ಬಂದು ಈ ಶಾಲೆಯನ್ನು ವೀಕ್ಷಣೆ ಮಾಡಿದ್ದಾರೆ. ವೀಕ್ಷಣೆ ಮಾಡಿ ಈ ಒಂದು ಶಾಲೆಗೆ ಮೂಲಭೂತವಾಗಿ ಬೇಕಿರ್ತಕ್ಕಂತಹ ಸುಣ್ಣ ಬಣ್ಣವನ್ನು ಬಳಸಿ ಅವಕ್ಕೆ ಮಕ್ಕಳಿಗೆ ಕಲಿಕೆಗೆ ಬೇಕಾಗಿರ್ತಕ್ಕಂತಹ ಏನು ಅಕ್ಷರಾಭ್ಯಾಸಗಳು ಮಾಡುವಂಥ ಅಕ್ಷರಗಳನ್ನು ಬರೆಸ್ಕೊಟ್ಟಿದ್ದಾರೆ. ತದನಂತರ ಮಕ್ಕಳಿಗೆ ಬ್ಯಾಗನ್ನು ಕೊಟ್ಟಿದ್ದಾರೆ, ಜಾಮಿಟ್ರಿ ಬಾಕ್ಸನ್ನು ಕೊಟ್ಟಿದ್ದಾರೆ, ಪುಸ್ತಕ ಬೈಂಡ್ಗಳನ್ನು ಕೊಟ್ಟಿದ್ದಾರೆ, ಕಲಿಕೆಗೆ ಪೂರಕವಾದಂಥ ಸಾಮಗ್ರಿಗಳನ್ನು ಒದಗಿಸ್ಕೊಟ್ಟಿದ್ದಾರೆ. ಮತ್ತು ಅವರೇ ಸ್ವಇಚ್ಛೆಯಿಂದ ಶಾಲೆಗೆ ಸುಣ್ಣ ಬಣ್ಣವನ್ನು ಹೊಡೆಸಿಕೊಟ್ಟಿರ್ತಕ್ಕಂಥ ತಂಡ ಈ ಬೆಳಕು ತಂಡ. ತದನಂತರ ಕ್ರೀಡಾ ಸಾಮಗ್ರಿಗಳಿಗೆ ಬೇಕಾಗಿರ್ತಕ್ಕಂಥದ್ದೆಲ್ಲನೂ ಮಕ್ಕಳಿಗೆ ಕ್ರೀಡಾ ಸಾಮಗ್ರಿ. ಬೆಳಕು ತಂಡ ಶನಿವಾರ ಮಧ್ಯಾಹ್ನ ನಮ್ಮ ನಗರೂರು ಶಾಲೆಗೆ ಬಂತು. ಏನು ಅವರು ತಂಡದ ಜೊತೆನೇ ಬಂದಿದ್ದರು. ಮತ್ತು ನಮ್ಮಲ್ಲಿ ಏನು ಕೊರತೆಗಳಿದೆ, ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏನೇನು ಕೊರತೆ ಇದೆ ಅನ್ನೋದನ್ನು ಅವರು ನೋಡಿದ್ರು. ನೋಡಾದಮೇಲೆ ನಮ್ಮ ಶಾಲೆಗೆ ಬಣ್ಣದ ಅವಶ್ಯಕತೆ ಇತ್ತು. ಮತ್ತು ಮಕ್ಕಳಿಗೆ ಏನು ಗೋಡೆ ಬರಹಗಳಿತ್ತು, ಆ ಗೋಡೆ ಬರಹಗಳ ಅವಶ್ಯಕತೆ ಇತ್ತು. ಮತ್ತು ಒಂದಷ್ಟು ಆಟದ ಸಾಮಾನುಗಳ ಅವಶ್ಯಕತೆ ಇತ್ತು. ಮತ್ತು ಬ್ಯಾಗು ಏನು ನಮ್ಮ ಶಾಲೆಯಲ್ಲಿ 40 ಮಕ್ಕಳಿದೆ. ಸ್ಟ್ರೆಂತನ್ನ ನಾವು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆದ್ರೂ 40 ಮಕ್ಕಳನ್ನ ನಾವು ಇಲ್ಲಿ ಈ ಶಾಲೆಯಲ್ಲಿ ಉಳಿಸ್ಕೊಂಡಿದ್ದೀವಿ. ಈ ಮಕ್ಕಳಿಗೆ ಅಷ್ಟು ಮಕ್ಕಳಿಗೆ 40 ಮಕ್ಕಳಿಗೆ ಬ್ಯಾಗ್ ವ್ಯವಸ್ಥೆ ಮಾಡಿಕೊಟ್ರು. ಮತ್ತು ಆ ಮಕ್ಕಳಿಗೆ ಪೆನ್ನು, ಪುಸ್ತಕ, ಬೈಂಡು, ಫಸ್ಟ್ ಏಡ್ ಪ್ರತಿಯೊಂದು ವಸ್ತುನೂ ಅವರು ನಮಗೆ ನಮ್ಮ ಮಕ್ಕಳ ಶಾಲೆಗೆ ಏನು ಅವಶ್ಯಕತೆ ಇತ್ತೋ ಅದನ್ನೆಲ್ಲ ತಂದುಕೊಟ್ಟಿದ್ದಾರೆ. ಮತ್ತು ಬಣ್ಣನ ಅವರೇ ನಿಂತು ಕೆಲಸ ಮಾಡಿರೋದಿಲ್ಲ. ಬೇರೆ ಒಂದಷ್ಟು ಆರ್ಟಿಸ್ಟ್ ಕಡೆಯಿಂದ ಕೆಲಸ ಮಾಡಿಸಿದ್ರೆ, ಬರೆಯೋದು ಬರಹಗಳನ್ನ ಒಂದಷ್ಟು ಆರ್ಟಿಸ್ಟ್ ಕಡೆಯಿಂದ ಕೆಲಸ ಮಾಡಿಸಿದ್ರೆ, ಮತ್ತು ಇನ್ನು ಬಾಕಿ ಬಣ್ಣ ಎಲ್ಲನೂ ಅವರೇ ಮಾಡಿದ್ರು. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನೊಂದ ಜೀವಗಳಿಗೆ ಬೆಳಕಾಗಿದೆ. ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.